ದಕ್ಷಿಣ ಕನ್ನಡ ಜಿಲ್ಲಾ ಗೃಹರಕ್ಷಕ ದಳದ ಕಚೇರಿ ಕುಡ್ಲದ ಮೇರಿ ಹಿಲ್ಡ್ ಕುಡ್ಲ ಘಟಕದ ಗೃಹ ರಕ್ಷಕಿ ಶ್ರೀಮತಿ ವಿಮಾಲಾರೇನು ಜಿಲ್ಲಾ ಸಮಾದೇಷ್ಟಿರು ಡಾಕ್ಟರ್ ಮುರಳಿ ಮೋಹನ್ ಚುಂತಾರ್ ಶಾಲ್ ಪಾರ್ದು ಫಲಪುಷ್ಪ ಕೊರ್ದು ಮಾನಾದಿಗೆ ಮಲ್ತೇರು. ಈ ಪೊರ್ತು ಪಾತೇರ್ನ ಸಮಾದೇಷ್ಟಿರು ಡಾಕ್ಟರ್ ಮುರಳಿ ಮೋಹನ್ ಚುಂತಾರ್ ವಿಮಲ ಕರಿನ ತಿಂಗೋಳ್ ಕುಡ್ಲ ಜಂಕ್ಷನ್ ರೈಲ್ವೆ ಸ್ಟೇಷನ್ ಕರ್ತವ್ಯ ನಿರ್ವಹಿಸಾವಂದಿತ್ತಿನ ಪೊರ್ತುಡು ಬೆಂಗಳೂರು ಚಾಮರಾಜಪೇಟೆದ ಹುಡುಗೆ ಇಲ್ಲರ್ದು ತಪ್ಪಾದ ಬತ್ತದು ಸಂಶಯಾಸ್ಪದವಾದ ತಿರುಗೊಂದಿತ್ತಿನೇನು ಗಮನಿಸಾದು ತನ್ನ ಸಮಯ ಪ್ರಜ್ಞೆನು ಉಪಯೋಗಿಸಾದು ಆ ಹುಡುಗನು ವಿಚಾರಿಸಾದು ಆಯನ ಸಮಾಧಾನ ಮಲ್ತದು ರೈಲ್ವೆ ಪೊಲೀಸರಿಗೆ ಒಪ್ಪಿಯಾರು. ಆಯನ ಕೈಟ್ 7,000 ದುಡ್ಡು ಇದ್ದದು. ದುಡ್ಡು ಸಮೇತ ಆ ಹುಡುಗನು ಕುಟುಂಬದಕ್ಲೆಗೆ ಒಪ್ಪಿಯಾದು ಸಗಾಯ ಮಲ್ತದು ಎಡ್ಡೆ ಬೇರೆ ಮಲ್ತದೇರು. ಇಂದು ಒಂಜಿ ಎಡ್ಡೆ ಕಾರ್ಯ ಗೃಹ ರಕ್ಷಕರು ಇಂಚಿನ ಬೇಲೆಲೇನು ನಿರಂತರವಾದ ಮಲ್ತೊಂದುಲ್ಲೇರು ದುಂಬುಲ ಮಲ್ತದೇರು ನನಲ ಮಲ್ಪೇರು ಇಂಚಿನ ಬೇಲೆ ಮಲ್ತದು ನಮ್ಮ ಗೃಹ ರಕ್ಷಕ ಇಲಾಖೆದ ಘನತೆಯನ್ನು ಹೆಚ್ಚಿಸಾದಿರ್ಪಂಡು ತೆರಿಪಾಯರು. ದಕ್ಷಿಣ ಕನ್ನಡ ಜಿಲ್ಲಾ ಗೃಹ ರಕ್ಷಕ ದಳದ ಮಂಗಳೂರು ಘಟಕದ ಗೃಹ ರಕ್ಷಕಿ ವಿಮಲಾ ಅವರು ರೈಲ್ವೆ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಒಂದು ವಾರದ ಹಿಂದೆ ಮಂಗಳೂರು ಸೆಂಟ್ರಲ್ ರೈಲ್ವೆ ನಿಲ್ದಾಣದಲ್ಲಿ ಕೆಲಸ ನಿರ್ವಹಿಸ್ತಾ ಇರುವಾಗ ಒಬ್ಬ ಬಾಲಕ, ಬೆಂಗಳೂರಿನ ಬಾಲಕ, ಮನೆ ಬಿಟ್ಟು ತಪ್ಪಿಸಿಕೊಂಡು ಬಂದಂಥ ಬಾಲಕ ಅಡ್ಡಾದಿಡ್ಡಿಯಾಗಿ ಸಂಶಯಾಸ್ಪದವಾಗಿ ಓಡಾಡ್ತಾ ಇರುವಾಗ ತಮ್ಮ ಸಮಯ ಪ್ರಜ್ಞೆಯನ್ನು ಬಳಸಿಕೊಂಡು ಆ ಹುಡುಗನನ್ನು ವಿಚಾರಿಸಿ ಅವನು ಎಲ್ಲಿ, ಅವನು ಯಾಕೆ ಬಂದಿದ್ದು ಅಂತ ಹೇಳಿ ವಿಚಾರಿಸಿ ಆಗ ಅವರಿಗೆ ತಿಳಿಯಿತು ಅವರು ಮನೆ ಬಿಟ್ಟು ಬಂದ ಹುಡುಗ ಅಂತೇಳಿ. ತಕ್ಷಣವೇ ಅವರು ತಮ್ಮ ಕರ್ತವ್ಯ ಪ್ರಜ್ಞೆಯನ್ನು ಮೆರೆದು ಅವನಿಗೆ ಹುಡುಗನನ್ನು ಸಮಾಧಾನಪಡಿಸಿ ಅವನಿಗೆ ತಿಂಡಿ ತಿನ್ನಿಸಿ ರೈಲ್ವೆ ಪೊಲೀಸರಿಗೆ ಆ ಹುಡುಗನನ್ನು ಒಪ್ಪಿಸಿರುತ್ತಾರೆ. ಇದೊಂದು ಒಳ್ಳೆಯ ಕೆಲಸ. ಗೃಹ ರಕ್ಷಕರು ಇಂತಹ ಕೆಲಸಗಳನ್ನು ನಿರಂತರವಾಗಿ ಮಾಡ್ತಾ ಇದ್ದಾರೆ, ಹಿಂದೆಯೂ ಮಾಡಿದ್ದಾರೆ, ಮುಂದೆಯೂ ಮಾಡುತ್ತಾರೆ. ಇಂತಹ ಒಂದು ಕೆಲಸ ಮಾಡಿ ನಮ್ಮ ಗೃಹ ರಕ್ಷಕ ಇಲಾಖೆಯ ಘನತೆಯನ್ನು ಹೆಚ್ಚಿಸಿದ್ದಾರೆ. ಇಂತಹ ಸ್ಫೂರ್ತಿದಾಯಕ ಕೆಲಸಗಳನ್ನು ಎಲ್ಲ ಗೃಹ ರಕ್ಷಕರು ಮಾಡ್ತಾ ಇರಲಿ, ಮಾಡುತ್ತಾ ನಮ್ಮ ಇಲಾಖೆಯ ಘನತೆ ಗೌರವವನ್ನು ಇನ್ನಷ್ಟು ಹೆಚ್ಚಿಸಲಿ ಅಂತ ಹೇಳುತ್ತಾ ಅವರು ಮಾಡಿದಂತಹ ಈ ಕೆಲಸ ಇತರರಿಗೆ ಮಾದರಿ. ಎಲ್ಲ ಗೃಹ ರಕ್ಷಕರು ಇವರನ್ನು ಅನುಸರಿಸಬೇಕು ಅಂತ ಹೇಳುತ್ತಾ ನಮ್ಮ ಇಲಾಖೆಯ ವತಿಯಿಂದ, ಇಲಾಖೆಯ ಪರವಾಗಿ ನಾವೆಲ್ಲ ಗೃಹ ರಕ್ಷಕರು ಸೇರಿ ಇವತ್ತು ಇಲಾಖೆಯಿಂದ ಅವರನ್ನು ಗೌರವಿಸುತ್ತಾ ಇದ್ದೇವೆ. ಮುಂದೆಯೂ ಇಂತಹ ಕೆಲಸಗಳು ನಿರಂತರವಾಗಿ ನಡೆಯಲಿ. ವಿಮಲಾ ಒರ್ತಿ ಮಾದರಿ ಗೃಹ ರಕ್ಷಕಿಯಾದಿತ್ತದು ಬೇತೆ ಗೃಹ ರಕ್ಷಕಿರ್ಲ ಅರೆಡು ಅನುಸರಿಸಾವಡ್ಪಂಡು ತೆರಿಪಾಯರು. ಕಚೇರಿದ ಪ್ರಥಮ ದರ್ಜೆ ಸಹಾಯಕಿ ಶ್ರೀಮತಿ ಅನಿತಾ ಟಿಎಸ್, ಮೀನಾಕ್ಷಿ ಪಣಂಬೂರು, ಘಟಕದ ಪ್ರಭಾರ ಘಟಕಾಧಿಕಾರಿ ಶಿವಪ್ಪ ನಾಯ್ಕ, ಕುಡ್ಲ ಘಟಕದ ಸಾರ್ಜೆಂಟ್ ಸುನಿಲ್ ಕುಮಾರ್, ಗೃಹ ರಕ್ಷಕಿಯರು ದಿವಾಕರ್, ರಾಜೇಶ್ ಗಟ್ಟಿ, ಕನಕಪ್ಪ, ಗೀತಾ, ಸುಲೋಚನಾ, ಜಯಲಕ್ಷ್ಮಿ ಇಂಚಿತ್ತಿ ಪ್ರಮುಖರು ಪಾಲ್ಪಡೆದಿದ್ದರು. ರಕ್ಷಕ ದಳದ ಸಿಬ್ಬಂದಿಗಳು ಅನೇಕ ಒಳ್ಳೆ ಕೆಲಸಗಳನ್ನು ಮಾಡಿದ್ದಾರೆ. ಅದನ್ನು ಗುರುತಿಸುತ್ತಾರೆ ಅಂತ ನಾನು ನಂಬಿಕೊಂಡಿದ್ದರೆ ಇವತ್ತು ಸತ್ಯ ಆಯಿತು. ನಮ್ಮ ಗೃಹ ರಕ್ಷಕ ದಳದ ಸಮಾದೇಶರಾದಂಥ ಮುರಳಿ ಮೋಹನ್ ಚುಂತಾರ್ ಅವರು ಅದನ್ನು ಗುರುತಿಸ್ತಾರೆ. ಇವರು ಪೇಪರೆಲ್ಲ ಬಂದಾಗ ತುಂಬ ಖುಷಿ ಆಗ್ತದೆ. ಅದು ಈ ಥರ ಇನ್ನೂ ಮುಂದೆ ಎಲ್ಲರನ್ನೂ ಗುರುತಿಸಬೇಕಂತ ನಾನು ವಿನಂತಿಸ್ತೇನೆ. ಅವರಿಗೆ ನಾನು ತುಂಬ ಗೌರವವನ್ನು